ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಮರುವಿನ್ಯಾಸ ಮಾಡಲು ತೊಂದರೆಯನ್ನ ಕಾಂಗ್ರೆಸ್ನವರೇ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ನವರಿಗೆ ಅರ್ಥವಾಗ್ತಾ ಇಲ್ಲ. ಈಗ ನಾಯಕರು ಮಾತ್ರವಲ್ಲ, ಮುಖಂಡರು ಕೂಡ ಮಾತನಾಡ್ತಿದ್ದಾರೆ ಎಂದು ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾರ್ಕಳ ಪರಶುರಾಮ ಥೀಮ್ ಪಾರ್ಕ್ ವಿಚಾರವಾಗಿ ಹಮ್ಮಿಕೊಳ್ಳಲಾದ ಬೃಹತ್ ವಾಹನ ಜಾಥಾದಲ್ಲಿ ಭಾಗವಹಿಸಿ ಬಳಿಕ ಉಡುಪಿ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಅವರು ಮಾತನಾಡಿದರು. ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ತಾರತಮ್ಯ ಮಾಡ್ತಾ ಇದೆ, ಮುಖಂಡರು ಅಡ್ಡಗಾಲು ಹಾಕ್ತಾ ಇದ್ದಾರೆ. ಇದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ರಸ್ತೆಯನ್ನ ಬಂದ್ ಮಾಡಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಲಿದ್ದೇವೆ. ಮಾತ್ರವಲ್ಲ, ಬಿಜೆಪಿ ಶಕ್ತಿಯನ್ನ ಕಾಂಗ್ರೆಸ್ಸಿಗರಿಗೆ ತೋರಿಸುತ್ತೇವೆ ಎಂದು ಎಚ್ಚರಿಕೆಯನ್ನೂ ನೀಡಿದರು. ಪ್ರತಿಭಟನೆಯಲ್ಲಿ ಬಿಜೆಪಿಯ ನಾಯಕರು ಪಾಲ್ಗೊಂಡಿದ್ದರು. ಅಪಪ್ರಚಾರಗಳು ಅನೇಕ ಮಾಡಿದ್ದನ್ನು ನಾವೆಲ್ಲ ಕಂಡಿದ್ದೇವೆ. ಅವತ್ತಿನ ಸಚಿವರಾಗಿ ಕಾರ್ಕಳಕ್ಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ರೇಷ್ಮಾ ಉದಯ್ ಶೆಟ್ಟಿ ಅವರು ಬಂದಿರುವಂತಹ ಎಲ್ಲ ನಮ್ಮ ಪದಾಧಿಕಾರಿ ಮಟ್ಟದಲ್ಲಿ ಥೀಮ್ ಪಾರ್ಕ್ ನಿರ್ಮಾಣ ಆಗಿ ಬಹುಶಃ ನಮ್ಮ ಪ್ರತಿಭಟನೆ ಮಾಡುವುದು ನಮ್ಮ ದುರ್ದೈವ. ಇದು ಕಾಂಗ್ರೆಸ್ನ ಒಂದು ದುರ್ದೈವದಿಂದಾಗಿ ನಾವು ಮುಖ್ಯವಾಗುವ ಹಾಗೆ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವ ನಿಟ್ಟಿನಲ್ಲಿ ನಾವು ಇವತ್ತು ಸೇರಿದ್ದೇವೆ. ಇದರ ಬಗ್ಗೆ ಕಾರ್ಯಕರ್ತರು ಮಾತಾಡಬಾರ್ದೆನ್ನುವ ಹೇಳಿಕೆಯಲ್ಲ ಇವತ್ತು ಉದಯ್ ಶೆಟ್ಟಿ ಅವರ ಟೀಮ್ ಒಂದು ಕಡೆಗೆ, ಈಗ ಪರಶುರಾಮನ ಹೋರಾಟ ಸಮಿತಿಯ ಪ್ರತಿಭಟನೆಗಳ ಮುಖಾಂತರವಾಗಿ ದಂಡನ್ನ ಪ್ರವಾಸಿಗರು ಬರುವನ್ನ ಸೆಳೆಯುವುದನ್ನ ನಿಲ್ಲಿಸುವಂತ ಕೆಲಸ ಕಾರ್ಕಳ ಮಾಡ್ತಾ ಇದೆ. ಅದರ ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ನಮ್ಮ ಪ್ರಮುಖರಿಗೆ ಹೇಳಿದ್ದಾರೆ. ನಮ್ಮ ಆಗ್ರಹ ಒಂದೇ, ಪರಶುರಾಮ ಥೀಮ್ ಪಾರ್ಕ್ ಮತ್ತೊಮ್ಮೆ ಆಗಬೇಕು. ಯಾವ ರೀತಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಕಾರ್ಕಳದ ಹಿರಿಯರಾದ ಯಾಕಂತ ಹೇಳಿದ್ರೆ ಸುಳ್ಳಿನ ಕತೆ ಮುಗಿಯಿತು, ಇನ್ನೇನಿದ್ರು ಸತ್ಯದ ಅಬ್ಬರದ ಮೆರವಣಿಗೆ. ಕಾಂಗ್ರೆಸ್ಸಿಗರು ಮಾಡಿದ್ದೇನು? ಸಚಿವರು ಬಂದಾಗ ಅನುದಾನ ಕೇಳಲಿಲ್ಲ. ಡಿ.ಕೆ. ಶಿವಕುಮಾರ್ ಕೈನಲ್ಲಿ ಬಾಯಲ್ಲಿ ಹೇಳಿಸ್ತಾರೆ, ಮುಂದಿನ ಚುನಾವಣೆಯ ತನಕ ಪರಶುರಾಮ ಥೀಮ್ ಪಾರ್ಕ್ ಅನ್ನ ನಾವು ಮುಗಿಸೋದಿಲ್ಲ, ಅದನ್ನ ಇಡ್ತೇವೆ ಅಂತ. ನಾವು ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳ್ತೇವೆ, ಅವರ ಅಭಿವೃದ್ಧಿಯನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಇದೇ ಬಿಜೆಪಿಗೆ ಮತ್ತು ಕಾಂಗ್ರೆಸ್ಗೆ ಇರುವಂತಹ ವ್ಯತ್ಯಾಸಗಳು. ಪರಶುರಾಮ ಥೀಮ್ ಪಾರ್ಕ್ ಅನ್ನ ಮರುವಿನ್ಯಾಸ ಮಾಡಬೇಕು ಅಂತ ಹೇಳಿ ಜಿಲ್ಲಾಡಳಿತ ಅನುಮತಿ ಕೊಟ್ಟ ನಂತರ ಯಾಕೆ ಇಷ್ಟೆಲ್ಲ ಸಮಸ್ಯೆಗಳು ಆರಂಭ ಮಾಡಿದ್ರಿ? ನಾನು ಈ ಹಿಂದಿನ ಸಭೆಯಲ್ಲೂ ಕೂಡ ಹೇಳಿದ್ದೆ, ಪ್ರವಾಸೋದ್ಯಮ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಕಳದಲ್ಲಿ ಆ ಥೀಮ್ ಪಾರ್ಕ್ ಇದ್ದಿದ್ರೆ ನಡೀತಿತ್ತು. ಕಾರ್ಕಳದ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್, ಆನೆಕೆರೆಯ ಜೈನ ಬಸದಿ, ಹತ್ತೂರಿನ ಚರ್ಚು, ವೆಂಕಟರಮಣ ದೇವಸ್ಥಾನ, ಥೀಮ್ ಪಾರ್ಕ್ ಇವೆಲ್ಲವೂ ಕೂಡ ಒಂದು ದಿನದ ಪ್ರವಾಸೋದ್ಯಮಕ್ಕೆ ಜನ ಬರುವಂತಾಗ್ತಿತ್ತು. ಇದಕ್ಕೆ ಅನುವನ್ನ ಮಾಡಿಕೊಡ್ಬೇಕಾಗಿತ್ತು. 2 ವರ್ಷ ಇದನ್ನ ಸಾಧಿಸಿದ್ರಿ ಅಂತ ನಾನು ಅವತ್ತು ಹೇಳಿದ್ದೆ. ಕಾಂಗ್ರೆಸ್ಸಿಗರು ಅರ್ಥವನ್ನೇ ಮಾಡ್ಕೊಳ್ಳಿಲ್ಲ. ಕೋರ್ಟಿನ ಆದೇಶವನ್ನು ತೆಗೆದುಕೊಂಡು ಬಂದು ನಾನು ಕಾಮಗಾರಿಯನ್ನು ಆರಂಭ ಮಾಡ್ತೀವಿ ಅಂತಂದಾಗ ಇದೇ ಉದಯ್ ಶೆಟ್ಟಿ ಅಂತ ಬಳಗ ಆ ರಸ್ತೆಗೆ ಮಣ್ಣು ಹಾಕಿದ್ದು ಇವತ್ತು ಉದಯ್ ಶೆಟ್ಟಿಗೆ ನೆನಪಿಲ್ವಾ? PL ಹೋಗ್ಬೇಕಾದ್ರೆ ಅವತ್ತು ಯಾಕೆ ಸಾರ್ವಜನಿಕ ರಸ್ತೆಗೆ ಮಣ್ಣು ಹಾಕಿದ್ರಿ? PL ಹೋಗಿದ್ದಕ್ಕೆ ನಮ್ದು ವಿರೋಧ ಇಲ್ಲ. ಇವತ್ತು ಸಾರ್ವಜನಿಕ ಹಿತಾಸಕ್ತಿಯನ್ನ ಅರ್ಜಿಯನ್ನ ಹಾಕಿ ನೀವು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದಕ್ಕೆ ನಮ್ದು ವಿರೋಧ ಇಲ್ಲ. ಆದ್ರೆ ನಿಮ್ಮ ನಿಲುವಿನಲ್ಲಿ ದ್ವಂದ್ವದಲ್ಲಿ ಯಾಕೆ ಬದಲಾವಣೆ ಆಯಿತು? ಅದು ನನ್ನ ಪ್ರಶ್ನೆ. ನಾನು ಇವತ್ತು ಕೇಳ್ತೇನೆ, ನೀವೇ ರಚನೆ ಮಾಡಿದಂತ ಅವತ್ತಿನ ಸಮಿತಿ, ನೀವು ಆ ಸಮಿತಿಯವರ ಕೇಸನ್ನ ವಾಪಸ್ ತೆಗೆಸಿ ನೀವು PL ಹೋಗಿದ್ರೆ ನಾನು ಮೆಚ್ಕೊಳ್ತಾ ಇದ್ದೆ, ನಿಮ್ಮಲ್ಲಿ ಪ್ರಾಮಾಣಿಕತೆ ಇದೆ ಅಂತ. ಒಂದು ಕಡೆ ಕೇಸನ್ನ ಮುನ್ನಡೆಸ್ತೀರಿ, ಇನ್ನೊಂದು ಕಡೆ PL ಹೋಗ್ತೀರಿ. ಯಾವ್ದನ್ನ ನಂಬಬೇಕು ನಾವು? ಎಲ್ಲ ಪೊಲೀಸ್ ತನಿಖೆ ಆದಮೇಲೆ ಇದು ಕಳಪೆ ಮೂರ್ತಿ ಅಲ್ಲ, ಇದು ಫೈಬರ್ ಅಲ್ಲ ಅಂತ ಹೇಳುವಂಥದ್ದು ಯಾವ ಪೊಲೀಸ್ ಚಾರ್ಜ್ ಶೀಟ್ ಅಂದರೆ ಗೊತ್ತಾಗ್ತದೆ. ನಮ್ಮ ಆಗ್ರಹ ಇರುವಂಥದ್ದು, ಈಗ ಯಾವ ಕಾಂಗ್ರೆಸ್ ಆರೋಪ ಮಾಡ್ತಿದ್ದ ಇದು ಸುಳ್ಳು ಅಂತ ಹೇಳುವಂಥದ್ದು ಇಡೀ ಜಾಹೀರಾಗಿದೆ. ಇದೇ ಸರ್ಕಾರ ಅವರದೇ ಉಪಮುಖ್ಯಮಂತ್ರಿಗಳು ಕಾರ್ಕಳಕ್ಕೆ ಬಂದ ಸಂದರ್ಭದಲ್ಲಿ ಇದನ್ನು ಯಾವುದೇ ಕಾರಣಕ್ಕೆ ಮುಂದಿನ ಚುನಾವಣೆವರೆಗೂ ಮಾಡಬಾರ್ದು ಅಂತ ಹೇಳುವಂಥ ಹೇಳಿಕೆಯನ್ನು ಕೊಟ್ಟು ಹೋಗಿದ್ದಾರೆ. ಅಂದರೆ ಮುಂದಿನ ಚುನಾವಣೆಗೆ ಇದೇ ಅಸ್ತ್ರವನ್ನು ಬಳಸಬೇಕು ಅಂತೇಳಿ ಅವರ ಯೋಚನೆ ಇತ್ತು. ಆದರೆ ಈಗ ಅವರು ಪೊಲೀಸ್ ಚಾರ್ಜ್ ಶೀಟ್ನಲ್ಲಿ ಅದು ಫೈಬರ್ ಅಲ್ಲ ಅಂತೇಳಿ ಗೊತ್ತಾದ ಮೇಲೆ ಈಗ ಕೋರ್ಟಿಗೆ PL ಹಾಕಲಿಕ್ಕೆ ಮುಂದೆ ಹೋಗಿದ್ದಾರೆ ಉದಯ್ ಕುಮಾರ್ ಶೆಟ್ಟಿ ಅವರು. ಅಂದರೆ ನಮ್ಮ ಆಗ್ರಹ ಇರುವಂಥದ್ದು, ನೀವು ಬಣ್ಣ ಬದಲಾಯಿಸಬೇಡಿ, ನಿಮ್ಮ ಮಾತು ಬದಲಾಯಿಸಬೇಡಿ. ನೀವು ಯಾವ ಪರಶುರಾಮ ಥೀಮ್ ಪಾರ್ಕ್ ಆಗಬಾರ್ದು ಅಂತ ಹೇಳುವ ಒಂದು ಹಂತದಲ್ಲಿದ್ದರೆ ಈಗ ಆಗಬೇಕು ಅಂತ ಹೇಳುವಂಥದ್ದು ಇದು ಸುಳ್ಳು ಅಂತ ಗೊತ್ತಾದ ಕೂಡಲೇ ಆಗಬೇಕು ಅಂತ ಹೇಳುವ ಹಾಗೆ ನೀವು ಕೋರ್ಟಿಗೆ ಹೋಗಿದ್ದೀರಿ. ನಮ್ಮ ಆಗ್ರಹ ಇರುವಂಥದ್ದು, ನಿಮ್ಮ ಸರ್ಕಾರ ಇದೆ, ಒತ್ತಡವನ್ನು ಹಾಕಿ ಆದಷ್ಟು ಬೇಗ ಇದನ್ನು ಪ್ರವಾಸೋದ್ಯಮಕ್ಕೆ ಬಿಟ್ಟುಕೊಡಬೇಕು, ಸಾರ್ವಜನಿಕರಿಗೆ ಇದನ್ನು ಮುಕ್ತ ಮಾಡಬೇಕು ಅಂತ ಹೇಳುವಂಥ ನಮ್ಮ ಆಗ್ರಹ ಇದೆ.